ಜೈ ಶ್ರೀರಾಮ್, ಹೇಗಿದ್ದೀರಾ? ಇವತ್ತಿನ ನೋಡಿ ವೈರಮುಡಿ ಅಲಂಕಾರದ ಶ್ರೀಕೃಷ್ಣ. ಈ ಅಲಂಕಾರ ನೋಡ್ಕೋತಾ ಬನ್ನಿ. ಈ ವಿಡಿಯೋ ಮೋಸ್ಟ್ಲಿ ನಾಳೆ ಪಬ್ಲಿಷ್ ಮಾಡ್ತಾಯಿದ್ದೀನಿ. ಆನಂತರ ನಿನ್ನೆ ಅಲಂಕಾರ, ಮೊನ್ನೆ ಅಲಂಕಾರ ಎಲ್ಲನೂ ಹಾಕ್ತಾಯಿದ್ದೀನಿ, ನೋಡ್ಕೋತಾ ಬನ್ನಿ. ಮತ್ತೊಂದು, ನಮ್ಮ ಮನೆಗೆ ಮೊನ್ನೆ ಯಕ್ಷಗಾನದವರು ಬಂದಿದ್ದರು. ಈ ಮನೆ ಯಕ್ಷಗಾನ ಅಂತ ತುಂಬ ಚೆನ್ನಾಗಿರುತ್ತೆ. ಒಂದು 5 ನಿಮಿಷ 10 ನಿಮಿಷದಲ್ಲಿ ಅವರು ಕೆಲವೊಂದು ಚಿಕ್ಕ ಚಿಕ್ಕ ತುಣುಕುಗಳನ್ನು ಯಕ್ಷಗಾನದ ಮೂಲಕ ತೋರಿಸ್ತಾರೆ. ನಮಗೆ ತುಂಬಾ ಅದ್ಭುತವಾಗಿ ಬರುತ್ತೆ. ನಾನು ಅದನ್ನ ವೀಡಿಯೋ ರೆಕಾರ್ಡಿಂಗ್ ಮಾಡಿದ್ದೀನಿ. ವರ್ಷವೂ ನಮ್ಮ ಮನೆಗೆ ಬರ್ತಾರೆ. ಆ ವಿಡಿಯೋನ ಈ ವಿಡಿಯೋ ಜೊತೆ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಆನಂತರ ಮೊನ್ನೆ ಭಾನುವಾರದ ಅವತ್ತು ಚಿತ್ರಾಪುರ ಶಿರೂರು ಪರ್ಯಾಯದ ಕಟ್ಟಿಗೆ ಮುಹೂರ್ತ ನಡೆಯುತ್ತೆ. ಮುಂಚಿನ ಕಾಲದಲ್ಲೆಲ್ಲ ಒಂದು ರಥದ ಆಕಾರದಲ್ಲಿ ಕಟ್ಟಿಗೆನ ಪೇರಿಸಿಟ್ಟು ಒಂದು ಪರ್ಯಾಯ ಮುಗಿಯೋ ತನಕ ಬರ್ತಿತ್ತು ಅಂತ ಹೇಳ್ತಾಯಿದ್ರು. ಈಗ ಆ ಕಟ್ಟಿಗೆ ಒಂದು 2-3 ತಿಂಗಳು ಕೂಡ ಬರಲ್ಲ ಅಂತೆ. ಆ ಕಟ್ಟಿಗೆ ಮುಹೂರ್ತ ಇವತ್ತಿಗೂ ಚೆನ್ನಾಗಿ ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾರೆ. ಊರ ಪರವೂರವರೆಲ್ಲ ಬಂದು ಅದರಲ್ಲಿ ಭಾಗಿಯಾಗ್ತಾರೆ. ಮೆರವಣಿಗೆ ಮೂಲಕ ಬಂದು ಆ ಕಟ್ಟಿಗೆ ರಥ ಮಾಡುವ ಜಾಗದಲ್ಲಿ ಎಲ್ಲರೂ ಸೇರಿ ಅದಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ಇದು ಮಾಡ್ತಾರೆ. ಪೂಜೆಗಳನ್ನೆಲ್ಲ ಮಾಡ್ತಾರೆ. ನೀವು ನೋಡ್ಬೋದು ಚಿತ್ರದಲ್ಲಿ. ಫುಲ್ ಅಷ್ಟಮಠಗ ಯತಿಗಳ ಜೊತೆಗೆ ಇದು ಸಾಗುವಂಥದ್ದು. ಇದು ಶಿರೂರು ಮಠಗಳು ಫುಲ್ ಅನಂತೇಶ್ವರ, ಚಂದ್ರಮೌಳೀಶ್ವರಕ್ಕೆಲ್ಲ ಹೋಗಿ ಆನಂತರ ದೇವರ ದರ್ಶನ ಮಾಡಿ ನೋಡಿ ಮಂಗಳಾರತಿ ಎತ್ತೋದನ್ನು ಕಾಣಬಹುದು. ಆನಂತರ ಕಟ್ಟಿಗೆ ಮುಹೂರ್ತ ಮಾಡುವಂತಹ ಜಾಗಕ್ಕೆ ಹೋಗಿ ಎಲ್ಲ ಇದು ಮಾಡ್ತಾರೆ. ಇದು ನೋಡಿ ಮೊನ್ನೆ ಅಲಂಕಾರ ನೋಡಿ. ಇಲ್ಲಿ ಮೆರವಣಿಗೆ ಬರೋದನ್ನೆಲ್ಲ ನೀವು ಕಾಣ್ಬೋದು. ಇಲ್ಲಿ ಒಂದು ಗಾಡಿನಲ್ಲಿ ಕಟ್ಟಿಗೆನ ಇಟ್ಕೊಂಡು ಬರ್ತಾ ಇರ್ಬೋದು, ಕಾಣ್ಬೋದು. ಮುಂಚಿನ ಕಾಲದ ಥರನೇ ನೋಡಿ. ಆನಂತರ ಯಕ್ಷಗಾನದ ವಿಡಿಯೋ ಜೊತೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆದು ಮಾಸಿಕ ಎಲ್ಲ ನಡೀತಾ ಇರೋದ್ರಿಂದ ವಿಡಿಯೋ ಎಷ್ಟಾಗುತ್ತೋ ಅಷ್ಟು ರೆಕಾರ್ಡ್ ಮಾಡಿದ್ದೀನಿ. ನಾಳೆ ನಾಡಿದ್ರಲ್ಲಿ ಹಾಕ್ತಾಯಿದ್ದೀನಿ, ಆವಾಗ ನೋಡ್ಬೋದು. ಈಗ ವ್ರತ ಆದ ಕಾರಣ ವ್ರತದ ಅಡುಗೆನೇ ಎಲ್ಲ ಕಡೆ ಇರುತ್ತೆ. ಈ ಪ್ರೊಸೀಜರ್ನೆಲ್ಲ ನೋಡ್ತಾ ಬನ್ನಿ, ತುಂಬ ಅದ್ಭುತವಾಗಿರುತ್ತೆ. ಇಲ್ಲಿ ನೀವು ಪರ್ಯಾಯ ಯತಿಗಳು ಮತ್ತು ಶಿರೂರು ಯತಿಗಳನ್ನು ನೀವು ಕಾಣ್ಬೋದು. ಮಧ್ವಾಚಾರ್ಯರ ಗುಡಿ ಹತ್ರ ಪ್ರಾರ್ಥನೆ ಮಾಡುವಂಥದ್ದು, ಮೆರವಣಿಗೆ, ಇದನ್ನೆಲ್ಲ ನೀವು ನೋಡ್ತಾ ಬನ್ನಿ. ನೆಕ್ಸ್ಟ್ ಪರ್ಯಾಯ ಅಂತಂದರೆ ಕಟ್ಟಿಗೆ ಮುಹೂರ್ತ, ಭತ್ತ ಮುಹೂರ್ತ, ಅರಳು ಮುಹೂರ್ತ ಎಲ್ಲನೂ ಇರುತ್ತೆ. ಅದರಲ್ಲಿ ಬಾಳೆ ಮುಹೂರ್ತ. ಒಂದು ಪರ್ಯಾಯ ಸ್ಟಾರ್ಟಾಗಿ 1 ವರ್ಷದ ನಂತರ ನೆಕ್ಸ್ಟ್ ಪರ್ಯಾಯ ಅದೆಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ. ನೀವು ಅಲ್ಲಿ ಕಾಣ್ಬೋದು ನೋಡಿ. ಎಲ್ಲ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾರೆ, ನೀವು ನೋಡ್ಬೋದು. ಇಲ್ಲೆಲ್ಲ ಭೋಜನ ಶಾಲೆ, ದೇವರ ಹತ್ರ ಚೆಂಡೆ ಬಳಗ ಎಲ್ಲನೂ ನೋಡ್ಬೋದು. ಆನಂತರ ಫಲಿಮಹರ್ಷಿಗಳ ಪೂಜೆ, ಸೋದೆ ಮಠದ ಅಭಿಷೇಕ ಎಲ್ಲರೂ ನೋಡ್ತಾ ಬನ್ನಿ. ಯಾರಿಗೆ ಈ ಫೋಟೋ ಎಲ್ಲ ಹಾಕಿದ್ರೆ ಇಷ್ಟ ಆಗುತ್ತೆ ಅವರು ಕಮೆಂಟ್ಸಲ್ಲಿ ಹೇಳಿ. ಈಗ ಅಭಿಷೇಕ ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು.
ಹೋಗುವಾಗ ಈ ಗೋಪಿಕೆಯಲ್ಲಿ ಮಾತನ್ನ ಹೇಳಿದ್ದೆ ಹೋಗೋನೆ ನೀನಲ್ಲ. ಆದ್ರೆ ಇವತ್ತು ಹೇಳಿದ ಅವಸರದಲ್ಲಿ ಹೋಗ್ತಾ ಇದ್ದೆಲ್ಲ. ಹೋಗೋದಾದ್ರೆ ಎಲ್ಲಿಗೆ? ನಮ್ಮಲ್ಲಿ ಒಂದು ಮಾತು ಹೇಳ್ಬಹುದಲ್ಲ ಆ ವಿಚಾರವಾ? ರಥವನ್ನು ತಡೆದು ಕೃಷ್ಣ ಎಲ್ಲಿಗೆ ಹೋಗುವುದೆಂದು ಕೇಳ್ತಾ ಇದ್ದೀರಾ? ನಾನು ಹೋಗುವುದು ಮಾವನ ಮನೆ ಹಬ್ಬಕ್ಕಾಗಿ ಹೋಗ್ತಾ ಇದ್ದೇನೆ. ಮಾವನ ಮನೆ ಹಬ್ಬಕ್ಕ? ಹೌದೇ? ಹಾಗಾದ್ರೆ ನಾವು ಮತ್ತೆ ಒಟ್ಟಾಗಿ ಹೋಗ್ಬಹುದಲ್ಲ? ನೀವು ಈಗ ನನಗಾದ್ರೂ ಹೇಳಿಕೆ ಉಂಟು, ನಿಮಗೆ ಹೇಳಿಕೆ ಉಂಟಾ? ನಮ್ಗೆ ಯಾಕೆ ಹೇಳಿಕೆ? ಮನೆಯಲ್ಲಿ ಒಬ್ರಿಗೆ ಹೇಳಿಕೆ ಮಾಡಿ ನೀವು ಬನ್ನಿ ನಿಮ್ಮವ್ರನ್ನೆಲ್ಲ ಕರೆದುಕೊಂಡು ಬನ್ನಿ ಅಂತ ಹೇಳುದಿಲ್ವಾ? ನಿನಗೆ ಹೇಳಿಕೆ ಇದ್ರೆ ಸಾಕಲ್ಲ. ಹಾಗಂತ ನೀವು ಹೋಗುದು ಯಾಕೆ ಎಲ್ಲಿಗೆ? ಮಾವನ ಮನೆ ಹಬ್ಬ ಅಂತ ಹೇಳ್ತಾ ಇದ್ದೆ, ಹೋಗುದು ಯಾಕಂತ ಹೇಳಿದ್ರೆ ಏನು ಇಲ್ಲ ಅಂತಂದ್ರೆ ಒಳ್ಳೆ ರುಚಿ ರುಚಿ ಊಟ ಇರೋದಿಲ್ವಾ? ಹಬ್ಬದ ಊಟ. ಊಟಕ್ಕೋಸ್ಕರ ಮಾವನ ಮನೆಗೆ ಹೋಗ್ತಾ ಇದೆಯಾ? ಅಲ್ಲಿಗೆ ಹೋಗ್ಬೇಕಂತಿಲ್ಲ, ಮತ್ತೆ ಇಲ್ಲಿ ಊಟ ಮಾಡ್ಬೋದು. ಇಲ್ಲಿಯ ಇವ್ರ ಮನೇಲಿ ಊಟ ಮಾಡು. ನೀ ಕಾಯ್ತಾ ಇರು, ಹೊರಗೆ ಕಾಯ್ತಾ ಇದ್ದಾರೆ ಊಟಕ್ಕೆ. ಹಾ ಸುಮ್ಮನೆ ಇರು. ಮಾವನಲ್ಲಿ ಹಬ್ಬದ ಊಟ, ಹೋಳಿಗೆ ಪಾಯಸ ಲಾಡೆಲ್ಲ ಉಂಟಲ್ಲ, ಸ್ವಲ್ಪ ಬಾಯಿ ಹೊಸ್ಕೋ. ಊಟ ಆಗಿಲ್ಲಲ್ಲ. ಗೋಪಿಕೆಯರೇ, ನಿಮ್ಮ ಮನದಲ್ಲಿ ಆಚರಿಸಿಕೊಂಡಂತ ಹಬ್ಬ ಅದಲ್ಲ, ನಮ್ಮಂತಹ ಯುವಕರು ಹೋಗುವಂತಹ ಬಿಲ್ಲು ಹಬ್ಬ ಅದು. ನಾವು ಬರುವಾಗಿಲ್ವಾ? ಆಹಾ, ಹಾಗಾದ್ರೆ ಬೆಳಿಗ್ಗೆ ಹೋಗಿ ಸಂಜೆ ಬಾ. ಬೆಳಿಗ್ಗೆ ಹೋಗಿ ಸಂಜೆ ಬರುವುದಾ? ನಾನು ಹೋಗುವುದು ಮಾವನ ಮನೆಗೆ 3 ದಿನ ಆಗ್ತದೆ. 3 ದಿನ? ಮಾವನಿ ಮಗಳಿದ್ದಾಳೆ ಮತ್ತೆ ಯಾಕೆ? 6 ದಿನ ಆದ್ರೂ ಅದು ನಂಬಲಿಕ್ಕಿಲ್ಲ ನಿನ್ನನ್ನ. ಇದ್ರೆ ಮದುವೆ ಮಾಡಿಸ್ತೀಯಾ? ಇವಾಗ್ಲೂ ಎಷ್ಟು ಮಂದಿ ಇದ್ದಾರಲ್ಲ. ಇನ್ನೊಬ್ಳು ಇರ್ಲಿ. ಇನ್ನೊಬ್ರು ಇಲ್ಲಿ. ಹಾ ಕೃಷ್ಣ, ಸ್ವಲ್ಪ ಯೋಚನೆ ಮಾಡು. ಒಂದು ಕ್ಷಣವು ನಿನ್ನನ್ನು ಬಿಟ್ಟಿದ್ದವರು ನಾವಲ್ಲ. ನಮ್ಮ ಮನ ಸಂತೋಷಗೊಳಿಸುವುದಕ್ಕೆ ನಿನ್ನಿಂದ ಬಿಟ್ಟರೆ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ನೀನಿಲ್ಲದೆ ನಾವಿರೋದು ಹೇಗೆ? ಬೇಸರ ಆಗುದಿಲ್ವೇನೋ? ಬೇಸರವಾಗ್ತದೆ ಎಂಬುದಾಗಿ ಮರುಗುತ್ತಾ ಇದ್ದೀರಾ? ಮರುಗಬೇಕಂತ ಅವಶ್ಯಕತೆ ಇಲ್ಲ, ಅದಕ್ಕೊಂದು ದಾರಿ ಇದೆ. ನೀವೆಲ್ಲರೂ ನಂದಗೋಕುಲದ ಆಲಯವನ್ನು ಸೇರಬೇಕು. ನೀವು ಎಷ್ಟು ಮಂದಿ ಇದ್ದೀರಾ? 16,000 ಗೋಪಿಕೆಯರಿದ್ದೇವೆ. ನಿಮ್ಮಲ್ಲಿ ಒಬ್ಬಳನ್ನು ನನ್ನ ಹಾಗೆ ಕೃಷ್ಣ ವೇಷವನ್ನು ಮಾಡಿಸಬೇಕು. ಒಬ್ರು ಕೃಷ್ಣನ ವೇಷ. ಮಿಕ್ಕುಳಿದವರು ನಾನು ಬರುವ ತನಕ ಭಜನೆ ಮಾಡಬೇಕು. ಮಾಡಿದ್ರೆ ನಾನಿದ್ದ ಅನುಭವ ನಿಮಗಾಗ್ತದೆ. ಹಾಗಾದ್ರೆ ಕೃಷ್ಣ ವೇಷ ಮಾಡಿ ಜನ ಬೇಕಲ್ಲ? ಯಾರಿದ್ದಾರೆ? ತುಂಬಾ ಮಂದಿ ಗೋಪಿಕೆಯರಿದ್ದೇವೆ. ಯಾರಾದಿತ್ತು? ಯಾರಾಯ್ತು? ಅಮ್ಮ ಆದಿತ್ತೇನು? ಆಯ್ತು, ಅವ್ರಿಗೆ ಕೃಷ್ಣ ವೇಷ ಮಾಡಿಸೋ. ಕೃಷ್ಣ ವೇಷ ಮತ್ತೊಳ್ದವ್ರು ನೀನು ಬರುವವರೆಗೆ ನಿನ್ನ ಭಜನೆ ಮಾಡ್ತಾ ದಿನ ಕಳಿತೇವೆ. ಆದಿತ್ತು.